ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ಉದ್ಯಮದ ಭದ್ರತೆ ಬಗೆಟ್ ಸಿಸಿ ಕ್ಯಾಮೆರಾ ಅಗತ್ಯ ಪಾಡುಡು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇಜ್ಜಂದೆ ಬೇಲೆಗ್ ಜನ ದೀವಡೆಯಂದೆ ಪಣಂಬೂರು ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಅಬ್ಬಾಸ್ ಬಂದಿರು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಒಟ್ಟಿಗೂ ಪೊಲೀಸ್ ಇಲಾಖೆ ನಡಪಾಯಿನ ಪಾತ್ರಕತೆಟ್ ಆರ್ ಮಾಹಿತಿ ಕೊರಿಯರು ಕುಡ್ಲ ಬೈಕಂ ಪಡೆದ ಕಿಐ ಕಟ್ಟೋಣದ ಸಿಎನ್ ಶೆಟ್ಟಿ ಕನ್ವೆನ್ಷನ್ ಹಾಲ್ ಸೋಮವಾರ ಕೆನರಾ ಇಂಡಸ್ಟ್ರೀಸ್ ಬೈಕಂ ಪಡೆದ ನೆನೆಟ್ ಪೊಲೀಸ್ ಇಲಾಖೆದ ಒಟ್ಟಿಗೂ ಮಾಹಿತಿ ಕೊರಪುನ ಸಭೆ ನಡೆತಲು ಪಣಂಬೂರು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಸಲೀಂ ಅಬ್ಬಾಸ್ ವಿನ್ಯರಾದ ಪಾಲಿಸಂದು ಮಾಹಿತಿ ಕೊರಿಯರು ಉದ್ಯಮದಾಗಲು ಸಿಸಿ ಕ್ಯಾಮೆರಾ ಅಗತ್ಯ ಪಾಡುಡು ಒಂತೆ ಖರ್ಚು ಮಲ್ಪೊಡಾಪುಂಡು ಎಂಕ್ಲು ಬರ್ಪ ಪೋಪ ಪರ್ಮನೆಂಟ್ ಉಪ್ಪುನಕ್ಲು ನಿಕ್ಲು ಮಾತೆರ್ಲ ಸೇರ್ದು ಸಿಸಿ ಕ್ಯಾಮೆರಾ ಪಾಡದು ಎಂಕ್ಲಿನ ಸ್ಟೇಷನ್ ಎದುರು ಟಿವಿ ಒಂದು ವ್ಯವಸ್ಥೆ ಮಲ್ಪಲೆ ಎಂಚಿನ ಅವಘಡ ನಡತನರ ಎಂಕ್ಲೆ ಗೊತ್ತಾಪುಂಡು ನಿಕ್ಲಿನ ಭದ್ರತೆಗೆ ಪನೊಂದುಲ್ಲೆ ಆಧಾರ ಬೊಕ್ಕೊಂಜ ಮಾತ ತೂದು ಬೇಲೆಗೆ ದೀಪುನತ್ತು ಆಧಾರ ಏರ್ಲಾ ಮಲ್ತು ಬರುವೇರು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇತ್ತನಕ್ಲಿಗೆ ಮಾತ್ರ ಬೇಲೆ ಕೊರಲೆ ಎಂದು ಮೊಹಮ್ಮದ್ ಸಲೀಂ ಅಬ್ಬಾಸ್ ಪಂಡೇರು ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಬೈಕಂ ಪಡೆದ ಗುರ್ಕಾರ್ಯರು ಎಂಡಿ ಪೂಜಾರಿ ಒತ್ತು ಗುರ್ಕಾರ್ಯರು ಬಿಎ ಇಕ್ಬಾಲ್ ಕಾರ್ಯಂತಿರ್ ರೋಷನ್ ಬಾಳಿಗ ಜತೆ ಕಾರ್ಯಂತಿರ್ ರಾಮಚಂದ್ರ ಪಣವ ಗುರ್ಕಾರ್ಯರು ಪುಷ್ಪರಾಜ್ ಸಭೆಟ್ಟು ಪಾಲ್ದೊಂಡಿರು. ಈಗ ಒಬ್ಬ ಬಂದ ಎಕ್ಸ್ ಬಂದ ಬಿಹಾರದ ಲಖೀಂಪುರ ಕೀರಿಯಿಂದ ಬಂದ ಅಂತ ಇಟ್ಕೊಳ್ಳಿ. ಈಸ್ ಎ ಒರಿಜಿನಲ್ ಪರ್ಸನ್, ಅವಂದೇ ಆಧಾರ್ ಅವಂದೇ ಅಡ್ರೆಸ್. ಅವನು ಏನಾದರೂ ಅಫೆನ್ಸ್ ಮಾಡಿ ಓಡ್ಕೊಂಡ್ ಬಂದಿದ್ದಾನಂತ ಗೊತ್ತಾ ನಿಮ್ಗೆ? ಏನಾದರೂ ಮರ್ಡರ್ ಮಾಡಿ ಬಂದಿದ್ದಾನ? ಅಲ್ಲ, ಯಾವುದಾದ್ರೂ ಹಳೆ ಕೇಸ್ ಇದೆ ಅಥವಾ ವಾರಂಟ್ ಇದೆ ಅವನ ಮೇಲೆ ಪೆಂಡಿಂಗು ಅಂತವನಂತ ನಿಮ್ಗೆ ಗೊತ್ತಾಗತ್ತಾ? ಅಂತವನಂತ ಗೊತ್ತಾಗಬೇಕಾದ್ರೆ ಏನಾಗಬೇಕು? ಲೋಕಲ್ ಪೊಲೀಸ್ ಹೇಳ್ಬೇಕು. ಸುರೇಶ್ ಇಮ್ಮಿಡಿಯೇಟ್ ನಾನು ಎಂಕೊತ್ತುన్నారు ನಮಗೆ ಎಂಕಲ್ನವಳು ದಾನ ವಾರಂಟ್ ಲಜ್ಜಿ ಅವ್ರ ಮರಡ್ಲ ಬಂತಜ್ಜಿ ದಾನ ಬಂತು ಈಸ್ ಇಟ್ ಕ್ಲೀನ್ ಏರ್ ಮಾಡೋಣ ಲೋಕಲ್ ಪೊಲೀಸ್ ಹೇಳ್ಬೇಕು. ಇಲ್ಲ ನೀವು ಹೆಂಗೆ ತಿಳ್ಕೊಳ್ತೀವಿ? ಆಯ್ತು, ಒರಿಜಿನಲ್ ಆಧಾರ್. ನಮ್ಗೆ ಆಧಾರ ಬಗ್ಗೆನೇ ನಮ್ಗೆ ಒರಿಜಿನಲ್ ಆಧಾರನು ಬೋಗಸ್ ಮಾಡಿ ಕೊಡ್ತಾರೆ. ಬೋಗಸ್ ವ್ಯಕ್ತಿಗೆ, ಒಬ್ಬ ಆ ಊರಲ್ಲಿ ಇಲ್ಲದೆ ಇರುವ ವ್ಯಕ್ತಿಗೆ ಒರಿಜಿನಲ್ ಆಧಾರ ಕೊಡ್ತಾರೆ. ಗೊತ್ತಾ? ಒರಿಜಿನಲ್ ಆಧಾರ್ ಆಫೀಸರ್ ಎಂ ಆಧಾರಲ್ಲಿ ಹಾಕಿದ್ರೆ ಅದು ಒರಿಜಿನಲ್ ಅಂತ ತೋರಿಸುತ್ತೆ. ಬಟ್ ಅವನು ಅಲ್ಲಿ ಅವನೇ ಅಲ್ಲ, ಎಲ್ಲಿಂದಲೋ ಬಂದಿರ್ತಾನೆ ಅಲ್ವಾ? ಅದು ಕೆಲವರದ್ದು ಬೋಗಸ್ ಇರುತ್ತೆ ಆಧಾರ, ಕೆಲವರದ್ದು ಒರಿಜಿನಲ್ ಇದೆ. ಬಟ್ ಒರಿಜಿನಲ್ ಆದ್ರೂ ಅವನು ಒಳ್ಳೆಯವನು ಅಂತ ನಿಮ್ಗೆ ಹೆಂಗ್ ಗೊತ್ತು? ಏನು ಪ್ರಾಬ್ಲಮ್ ಆಗುತ್ತೆ ನಾಳೆ ಅಂದ್ರೆ ಬೇರೆ ಏನು ಪ್ರಾಬ್ಲಮ್ ಅಲ್ಲ, ಇದು ಅವನು ಮಾಡ್ಕೊಂಡ್ ಬರ್ಬೇಕು. ನೀವು ಮೇಸ್ತ್ರಿಗೆ ಹೇಳ್ಬೇಕು, 10 ಜನ ಲೆತ್ತೊಂದು ಬತ್ತಾತ ಅಕ್ಕಲ್ಲ PVC ಕೊರು ಇದನ್ನ ನೆನಪು. MRP ಅಲ್ಲೂ ಒಬ್ಬನೇ ಒಬ್ಬ PVC ಇಲ್ಲದೆ ಒಬ್ಬನಿಗೂ ಕೆಲಸ ಕೊಡಲ್ಲ. NMPT ಒಳಗಡೆ ಒಂದೇ ಒಂದು PVC ಇಲ್ಲದೆ ಒಳಗಡೆ ಹೋಗ್ಲಿಕ್ಕಿಲ್ಲ. ನಮ್ದು MCF ಹೆಸರು ಚೇಂಜ್ ಆಗಿದೆ, ನನಗೂ ಬರ್ತಾ ಇಲ್ಲಪ್ಪ ಬಾಯಿಗೆ. ಅದಕ್ಕೂ ಒಬ್ಬನೇ ಒಬ್ಬ PVC ಇಲ್ಲದೆ ಒಳಗಡೆ ಬೀಳಲ್ಲ. ತುಂಬಾ ಜನ ಇದ್ದಾರೆ, ಕೆಲವೆಲ್ಲ ಸಣ್ಣ ಪುಟ್ಟದ್ದು, ಇವರು 10, 5 ನಾನು ನೋಡಿದ್ದೀನಿ. ಡೂಯಿಂಗ್ ವೆರಿ ಗುಡ್ ಜಾಬ್. ಅದ PVC ಇಲ್ಲ ತಗೊಳ್ಳಲ್ಲ, ತಗೊಂಡು ನೆಕ್ಸ್ಟ್ PVC ಮಾಡಿದ್ದಾರೆ, ನಮ್ಗೆ ತಗೊಂಡ್ಬಂದು ಕೊಟ್ಟಿದ್ದಾರೆ. ಸರ್ PVC ಮನ್ಪಾದ ದೊಡ್ಡ ವಿಚಾರ ಏನಿಲ್ಲ, PVC ವೆರಿ ಈಸಿ. ಪಣಂಬೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾವು ಒಂದು ಇವತ್ತು ಇಂಟರಾಕ್ಷನ್ ಮೀಟಿಂಗ್ ಹಮ್ಮಿಕೊಂಡಿದ್ದೆವು. ಇಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ಅವರು ಅಲ್ವಾ, ಸಲೀಂ ಅಬ್ಬಾಸ್ ಅವರು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡಿದ್ದಾರೆ. ನಮ್ಮ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಪೊಲೀಸ್ ಮತ್ತು ನಮ್ಮ ಇಂಡಸ್ಟ್ರಿ ಮಧ್ಯದಲ್ಲಿ ಇಲ್ಲಿ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಡೌಟ್ ಇತ್ತು. ಮತ್ತು ಎಲ್ರಿಗೂ ಇತ್ತೀಚೆಗೆ ಕಳೆದ ವಾರ ಕೊಟ್ಟಂಥ ನೋಟಿಸ್ನಲ್ಲಿ ಎಲ್ರಿಗೂ ತುಂಬ ಹೆದರಿಕೆ ಆಗಿತ್ತು ಅವರ ನೋಟಿಸ್ ನೋಡಿ. ಬಟ್ ಇವತ್ತು ನಮ್ಮ ಸಲೀಂ ಅವರು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ನಮ್ಮ ಡೌಟ್ಸ್ ತುಂಬ ಕ್ಲಿಯರ್ ಆಯಿತು. ಅವರು ಕೂಡ ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಮನದಟ್ಟುವ ರೀತಿಯಲ್ಲಿ ಅವರು ಎಲ್ರಿಗೂ ವಿವರಿಸಿದ್ದಾರೆ. ಅಂದರೆ ಎಲ್ಲರೂ ಅದರಲ್ಲಿ ಸ್ಯಾಟಿಸ್ಫೈ ಆಗಿದ್ದಾರೆ. ನಾವು ರಿಯಲಿ ನಮ್ಮ ಪಣಂಬೂರು ಪೊಲೀಸ್ ಸ್ಟೇಷನ್ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗ ಮತ್ತು SI ಅವರಿಗೆ ಮತ್ತು ಬಂದಂಥ ಸಲೀಂ ಅವರಿಗೂ ಕೂಡ ನಮ್ಮ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ACP ಅವರು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು, ಅವರು ಅರ್ಜೆಂಟ್ ಕಾರ್ಯಕ್ರಮದ ನಿಮಿತ್ತ ಅಂದರೆ ಕಮಿಷನರ್ ಒಟ್ಟಿಗೆ ಮೀಟಿಂಗ್ ಇದ್ದ ಕಾರಣ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಮೊನ್ನೆ ಅವ್ರ ಹತ್ರ ಕೂಡ ನಾವು ಅಲ್ಲಿ ಅವರನ್ನು ಮೀಟಾಗಿ ಮಾತಾಡಿದ್ದೆವು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ನಾವು ಮತ್ತು ನಮ್ಮ ಇಲ್ಲಿಯ ಲೋಕಲ್ಸ್ ಇಂಡಸ್ಟ್ರೀಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಒಂದೇ ಸಹವರ್ತಿದ್ದರೆ ಇದ್ದರೆ ಏನು ಪ್ರಯೋಜನ ಅಂತೇಳಿ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ನಾವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ನಮ್ಮ ಆಶಯ. ದೈಮರುಕ್ಲು ಪ್ರಕೃತಿ ಅಪ್ಪಿನ ಅಲಂಕಾರದ ವಸ್ತ್ರ ವರ್ಷಗೂ ರಡ್ ದೈ ಆಣಲ ನಡೆದು ಪರಿಸರ ಒರಿಪುಲೆಂದು ಕೊಂಡೆಯೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಬಂದೇರೆ. ಮಂಜೇಶ್ವರ ತಾಲೂಕು ಕುಂಜತ್ತೂರು ಕ್ಯಾಪ್ಸ್ ಫೌಂಡೇಶನ್ ಕೃಷ್ಣ SM UK ಸೈನ್ಸ್ ಪಾರ್ಕ್ 4.0 ಉದಿಪನ ಮಲ್ತದಾರ್ ಆಶೀರ್ವಚನ ಕೊರಿಯರು. ಕ್ಯಾಪ್ಸ್ ಫೌಂಡೇಶನ್ ಕೃಷ್ಣ SM UK ಸೈನ್ಸ್ ಪಾರ್ಕ್ 4.0 ಉದಿಪನಲೇಸ ಮಂಜೇಶ್ವರ ತಾಲೂಕುದ
ಕುಂಜತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೈತಲು SMV ಕೇಡು நடத்தது. ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯರು ತುಡರ್ಪೊತ್ತಾದು ನಾಡಕ ತೀರ್ಥದ ಸೈನ್ಸ್ ಪಾರ್ಕ್ ಉದಿಪನ ಮಲ್ತೇರು. ಕ್ಯಾಸ್ ಫೌಂಡೇಶನ್ ಸ್ಥಾಪಕ ಕಾರ್ಯ ಚಂದ್ರಶೇಖರ ಶೆಟ್ಟಿ ಸ್ವಾಮೀಜಿಯರಿಗೆ ಸೈನ್ಸ್ ಪಾರ್ಕ್ದ ವಿಶೇಷತೆಯನ್ನು ಪರಿಸರ ಒರಿತೊಂದು ಮಲ್ತನ ವ್ಯವಸ್ಥೆಯನ್ನು ಬಗೆಟ್ಟು ಪೊಲಬ್ ಮಲ್ತ ಕುರಿಯರು. ಉದಿಪನ ಸಭಾಲಿಸಿರು ಚಂದ್ರಶೇಖರ ಶೆಟ್ಟಿ ಇದಕ್ಕೊಂದು ಪಾತಿಡ್ದು 2008 ಕ್ಯಾಪ್ಸ್ ಫೌಂಡೇಶನ್ ಕಟ್ಟದ ಒಂಜೇ ಸರ್ತಿ ಗಲಸುನ ಪ್ಲಾಸ್ಟಿಕ್ನ ಇಂಕುಲು ಉಪಯೋಗ ಮಲ್ಪುಜ. ಪ್ಲಾಸ್ಟಿಕ್ ಇಜ್ಜಂದಿನ ಎಂಚ ಬದುಕು ಸಾಗಾವಲಿಂದು ಮಾಹಿತಿ ಕೊರೊಂದುಲ್ಲ. ಆಟ ಪಾಠ ಊಟ ಸಮಾನವಾದ ನಡಪೋಡು. ಪ್ಲಾಸ್ಟಿಕ್ಗೆ ಬದಲು ಎಂಚಿನ ಅಂದಕ್ಕೇನುವಿರು. ಪ್ಲಾಸ್ಟಿಕ್ ಹಿಡಿದು ಸಮಸ್ಯೆ ಆಂಡ ಬದಲು ಉಂಡು. ಇಜ್ಜಿಂಡ ಇಜ್ಜಿ ನನ್ನ ಒಂಜಿ ಉದ್ದೇಶ ಉಂಡು. ಮಾತಾ ಧರ್ಮದ ಕೇಳಿ ಸೇರ್ಸಾದು ಸಾಮೂಹಿಕ ಮದಿಮೆ. ಸ್ವಾಮೀಜಿಯರಿಗೆ ಈ ಬಗೆಟ್ ಮಾಹಿತಿ ಕೊಡ್ತುಂಡು. ದೇವಸ್ಥಾನ ಪಳ್ಳಿ ಎಂಗ್ರೇಜ್ಡ್ ಅಕ್ಲಕ್ಲಿನ ಸಂಪ್ರದಾಯೋಡು ಮದಿಮೆ ಆದು ವನಸ್ ಒಟ್ಟುಗು ಮಲ್ಪಾವನ ಉದ್ದೇಶ ಅಂದು ಚಂದ್ರಶೇಖರ ಶೆಟ್ಟಿ ಬಂಡಿರು. ಪರಿಸರ ಉರುಪಾವನ ಸುತ್ತಲಿನ ತಯಾರು ಮಲ್ಪಾದ ಅವೇತ ಕಿಟ್ನ ಸ್ವಾಮೀಜಿಯರ ಬಿಡುಗಡೆ ಮಲ್ಪಾಯರು. ಶಾಲೆ ಜೋಕ್ಲೆಗ್ ಟೀ ಶರ್ಟ್ ಪಟ್ಟೀರು. ಅಂಗನವಾಡಿ ಶಾಲೆಲೆಗ್ ಗೊಬ್ಬುನ ಸಾಧನಲಿನ ಪಟ್ಟೀರು. ಕ್ಯಾಪ್ ಸಂಸ್ಥೆದ ಸಾಧಕರು ಬುಕ್ಕ ಸೈನ್ಸ್ ಪಾರ್ಕ್ ಕಟ್ಟಣಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೇರು. ಅಖಿಲ ಭಾರತ CA ರ್ಯಾಂಕ್ ಪಡೆತನ ಪ್ರಸನ್ನ ಶೆಣೆಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಭಾರತ ಕಟ್ಟಣ ಉದ್ದೇಶನು ಸಾಧಿಸಾವನವರು ಒಂಜಿ ಪಜ್ಜಿನ ಮಹಾಲಿಂಗೇಶ್ವರನ ಸನ್ನಿಧಿಲು ದೀತೀರು. ಪ್ರಕೃತಿ ಪಂಡ ಅಪ್ಪೆನ ಅಲಂಕಾರದ ವಸ್ತ್ರ ದೈಮರಕುಲು ಹಿರಿಯಕ್ಲು ಪ್ರಕೃತಿನ ಒರಿಪಾದ ಬುಲೆಪಾದ ನಂಕ ಕೊಡ್ತೀರು. ನನದ ಅಲ್ಮಗು ಅವೇ ನನದ ಜನಾಂಗವು ಕೊರಿಯರೆ ಪ್ರತಿಯೊರಿ ವರ್ಷಗೂ ರಡ್ರಡ್ ದೈನ ನೋಡು. ಗಾಳಿ ಉಸುಲು ನಂಗೆ ಪ್ರಕೃತಿದ ಕೊಡುಗೆ ಎಂದು ಪಂಡಿರು. ಪ್ರಸನ್ನ ಶೆಣೆ ಪಾತಿರ್ದು ಕ್ಯಾಪ್ಸ್ ಫೌಂಡೇಶನ್ ಇತ್ತೆ ಲಕ್ಷಗಟ್ಲೆ ಜನಕ್ಲಿಗೆ ಮುಟ್ಟುದುಂಡು. ಅಪ್ಪೆ ಅಮ್ಮೇರು ಗುರುಕುಲು ಈ ಮೂವೇರು ನಮ್ಮ ಗುರುಕುಲು ಅಕ್ಲಿನ ಮಾರ್ಗದರ್ಶನ ದೆತೊನಂದೇ ಸಾರ್ಥಕತೆ ಇಜ್ಜಿಂದು ಬಂದಿರು. ಹೇರಂಬ ಇಂಡಸ್ಟ್ರೀಸ್ ಬೊಂಬೈದ ಕೂಳೂರು ಸನ್ಯಾನ ಸದಾಶಿವ ಶೆಟ್ಟಿ, ಶಾಲೆ ಆಡಳಿತ ಮಂಡಳಿ ಗುರುಕಾರ್ಯರು ಸುರೇಶ್ ಶೆಟ್ಟಿ, ಕ್ಯಾಪ್ಸ್ ಗುರುಕಾರ್ಯರು ನಿತಿನ್ ಲೇಸ್ಡ್ ಪಾಲೆ ತಂದಿರು. ಪ್ರಿನ್ಸಿಪಾಲ್ ಕುಸುಮ ಪ್ರಶಾಂತ್ ಸೊಲ್ಮೆ ಸಂದಾಯರು. ಈ ವರ್ಷ ಅದಕ್ಕೆ ಮೆಜಾರಿಟಿ ಆಗುತ್ತೆ. 18th May 2026ಗೆ ವಿಲ್ ಬಿ ರೀಚಿಂಗ್ 18 years ಆಫ್ ಕ್ಯಾಪ್ಸ್ ಫೌಂಡೇಶನ್. ಆ ಕ್ಯಾಪ್ಸ್ ಫೌಂಡೇಶನ್ ನೀವು ನೋಡಿದ್ದೀರಾ, ಏನೇನೋ ನಾವು ಆಕ್ಟಿವಿಟಿ ಮಾಡಿದ್ದೀವಿ. ಒನ್ ಸಚ್ ಆಕ್ಟಿವಿಟಿ ಸೈನ್ಸ್ ಪಾರ್ಕ್. ನೀವು ಅಂಗಡಿಗೆ ಹೋಗುವಾಗ ಸಾಮಾನು ತರಕ್ಕೆ ಕ್ಲಾತ್ ಬ್ಯಾಗ್ ಯೂಸ್ ಮಾಡಿ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ. ಮೂರನೇದಾಗಿ ಮನೆಯಲ್ಲಿ ಏನೆಲ್ಲ ನಮ್ಮ ಡಸ್ಟ್ಬಿನ್ಗೆ ಹಾಕುವಂಥ ಐಟಮನ್ನು ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಡಿ. ಆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದರೆ ನೀವು ಅದು 1000 ವರ್ಷ ತಗೊಳುತ್ತೆ ಕರಗಕ್ಕೆ. ಅದರ ಬದಲು ಕಂಪೋಸ್ಟೇಬಲ್ ಬ್ಯಾಗ್ಸ್ ಅಂತ ಬರುತ್ತೆ. ಅದು 8 ತಿಂಗಳಲ್ಲಿ ಅದು ಮಣ್ಣಲ್ಲಿ ಕರಗುತ್ತೆ, ಯಾವುದೇ ಹಾನಿ ಮಾಡದೆ. ಕ್ಷಣ ಕ್ಷಣಕ್ಕೂ ಆಕೆ ನೆನಪಿಸಿಕೊಳ್ಳುವುದು ತನ್ನ ಮಾನವನ್ನು ಮುಚ್ಚುವವರ ಮಕ್ಕಳ ಮೇಲೆ. ಈ ಪ್ರಕೃತಿ ಎಂದರೆ ಇದು ತಾಯಿಯ ಅಲಂಕಾರದ ವಸ್ತ್ರ. ನಮಗೆ ಹಸಿರಾಗಿ ಕಂಡರೂ ಅಮ್ಮ ಶೃಂಗರಿಸಲ್ಪಡುವುದು ಈ ಗಿಡಮರ ವನಗಳಿಂದ. ಅಂತಹ ಈ ಸುಂದರ ಪ್ರಕೃತಿ ಅದು ಕೇವಲ ನಮಗಾಗಿ ಮಾತ್ರ ಇರುವುದಲ್ಲ, ನಮ್ಮ ನಂತರದ ಪೀಳಿಗೆಯವರಿಗೂ ಅದರಲ್ಲಿ ಅಧಿಕಾರ ಇದೆ. ಸೊ ಇಂಥ ಒಂದು ಕಾರ್ಯ ಯಾವಾಗಲೂ ಶ್ಲಾಘನೀಯ. ಮತ್ತು ಇದು ನನ್ನ ಸಂಸ್ಥೆಯಿಂದ ನಾನು ಹೇಳ್ಬೋದು, ಕ್ಯಾಪ್ಸ್ ಫೌಂಡೇಶನ್ ನಾನು ಅದರ ಒಂದು ಅವಿಭಾಜ್ಯ ಅಂಗ. ಸೊ ನಮ್ಮ ಸಂಸ್ಥೆಯಿಂದ ಒಂದು ಬರ್ತಾ ಇದೆ ಅಂತ ಹೇಳುವುದು ನನಗೆ ತುಂಬ ಗೌರವ ಮತ್ತು ಅಪಾರ ಶ್ರದ್ಧೆ ಆ ಸಂಸ್ಥೆಯ ಮೇಲೆ. ಕೂಡ್ಲದ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನಡು ಜನವರಿ 17 ಧಾರ್ಮಿಕ ಬೇತೆ ಕಾರ್ಯಕ್ರಮ ನಡಪಾದು. ಸೋಮವಾರ ಸಹಸ್ರ ಕುಂಭಾಭಿಷೇಕ ನಡೆತಂಡು. ಯಜ್ಞದ ಮಹಾಪೂರ್ಣಾಹುತಿ ಬಂಗಾರದ ಪಲ್ಲೆಂಕಿಡು ಪಗಿಲು ಉಚ್ಚಯ ಕರಿತೀರು. ಕೂಡ್ಲದ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನಡು ಶ್ರೀ ವೀರ ವೆಂಕಟೇಶ ದೇವರಿಗೂ ಸೋಮವಾರ ಸಹಸ್ರ ಕುಂಭಾಭಿಷೇಕ ಆಚರಣೆ ಆಗಿತ್ತು. ಶ್ರೀ ಸುಧೀಂದ್ರ ತೀರ್ಥ ಸ್ವಾಮೀಜಿಯರ ಜನ್ಮಶತಾಬ್ದಿಲೆ ಕೊಡು ಶ್ರೀ ಕಾಶಿಮಠ ಸಂಸ್ಥಾನದ ಆರಾಧ್ಯ ದೇವಿಯರು ಶ್ರೀ ವ್ಯಾಸ ರಘುಪತಿ ನರಸಿಂಹ ದೇವರಿಗೂ ಸಹಸ್ರ ಪವಮಾನಾಭಿಷೇಕ ನಡಪಾದು. 5 ದಿನ ಶ್ರೀ ವೀರ ವೆಂಕಟೇಶ ದೇವರಿಗೂ ಸಹಸ್ರ ಕುಂಭಾಭಿಷೇಕದ ಧಾರ್ಮಿಕ ಬೇತೆ ಕಾರ್ಯಕ್ರಮ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ ದುಂಬಾಳ್ತಿಡು ನಡೆತಂಡು. ಆಕೆರಿದ ದಿನ ಸೋಮವಾರ ಪುಲ್ಯಕಾಂಡೆ ಗಂಗಾ ಪೂಜೆ ಮಲ್ತದು. ಸಾರ ಕಲಶದ ಅಭಿಷೇಕ ಮಲ್ಪನ ಕಲಶಲೆಗೂ ನೀರು ದಿಂಜವನ ಕಾರ್ಯ ನಡೆತಂಡು. ಶ್ರೀ ವೀರ ವೆಂಕಟೇಶ ದೇವರಿನ ತೀರ್ಥ ಮಂಟಪ ಕನತೀರು. ಪಂಚಾಮೃತ ಅಭಿಷೇಕ ಸಾರ ಕಲಶ ಅಭಿಷೇಕ ಶುರು ಮಲ್ತದು. ಆಕೆರಿಗೆ ಮಲ್ಲಕಲಶದ ಅಭಿಷೇಕ ಅದು ಪ್ರಸನ್ನ ಪೂಜೆ ಮಲ್ತಿರು. ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರ್ನ ಕೈಟು ಈ ಮಾತ ಕಾರ್ಯಗಳು ನಡೆತಂಡು. ದೇವರು ಯಜ್ಞ ಮಂಟಪಗೂ ಬತ್ತು ನಡೆದ ಬೊಕ್ಕ ಯಜ್ಞದ ಮಹಾಪೂರ್ಣಾಹುತಿ ಆಂಡು. ಮಟುಟು ಮಧ್ಯಾಹ್ನದ ಪೂಜೆ 5 ಬೊಕ್ಕ ಗೋಪೂಜೆ ಮಲ್ತದು. ಗುರು ಭಿಕ್ಷೆ ಬಂಗಾರದ ಪಲ್ಲೆಂಕಿ ಪಗಿಲು ಉಚ್ಚಯ ಕರಿತದು. ಬೈಯಗ ಮಹಾಸಮಾರಾಧನೆ ನಡೆತಂಡು. ರಾತ್ರಿ ದೀಪ ನಮಸ್ಕಾರ ಬಂಗಾರದ ಪಲ್ಲೆಂಕಿ ಉಚ್ಚಯ ಪ್ರಾಕಾರೋತ್ಸವ ವಸಂತ ಪೂಜೆ ಮಾತ ಕರಿತೀರು. ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರರು ಅಡಿಗೆ ಬಾಲಕೃಷ್ಣ ಶೆಣೆ, ಮುಕ್ತೇಸರರು ಎಂ ಸತೀಶ್ ಪ್ರಭು, ಕೆ ಗಣೇಶ್ ಕಾಮತ್, ಸಾಹುಕಾರ ಎಂ ಕಿರಣ್ ಪೈ, ಎಂ ಜಗನ್ನಾಥ ಕಾಮತ್,
ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಸೇರ್ನಂಜ ಊರ ಪರವೂರ ಭಕ್ತರಿ ಪುಣ್ಯ ಕಾರ್ಯೋಡು ಪಾಲ್ದೊಂಡಿರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ನಿಲೆಟ್ ಕೂಡದ ನೆಹರು ಮೈದಾನಡು ನಡತನ ಲೋಕಮಟ್ಟದ ಗೋಬುದ ಕೂಟುಡು ನವೀನ್ ಚಂದ್ರ ಡಿ ಸುವರ್ಣರ್ನ ಗುರ್ಕಾರ್ಮಿಡ್ ಮುಗಿತಲ ಲೇಸ್ ನಡತನೆ ವಾಲಿಬಾಲ್ ಪಂತುಡು ಬ್ರಹ್ಮಶ್ರೀ ಉಳ್ಳಾಲ ಕೂಟ ಗೆಂದಿದೆ. ಕುಡ್ಲದ ನೆಹರು ಮೈದಾನಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ನಿಲೆಟ್ ಬಿರ್ವೀರ್ನ ಬೀತೆ ಸಂಗೋಲನ ಜೊತೆ ಸೇರಿಗಿಡ್ ನಡೆದನ ಜಾಗತಿಕ ಬಿರ್ವೀರ್ನ ಕ್ರೀಡೋತ್ಸವ ಗೊಬ್ಬುದ ಕೂಟುಡು ಅಕ್ಕೇರಿಗ್ ಯೂನಿಯನ್ ಗುರ್ಕಾರ್ಯರ್ ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮಿಡ್ ಮುಗಿತಲ ಲೇಸ್ ನಡತನೆ. ಶಾಸಕರು ವಿ ಸುನೀಲ್ ಕುಮಾರ್, ವೇದವ್ಯಾಸ್ ಡಿ ಕಾಮತ್, ಮೆಸ್ಕಾಂ ಗುರ್ಕಾರ್ಯರ್ ಹರೀಶ್ ಕುಮಾರ್, ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ದ ಗುರ್ಕಾರ್ಯರ್ ಎಂ ವೇದಕುಮಾರ್, ಭಾರತ್ ಬ್ಯಾಂಕ್ ನಿರ್ದೇಶಕರು ಗಂಗಾಧರ ಪೂಜಾರಿ, ಗೊಬ್ಬದ ಕೂಟದ ಸಂಘಟನಾ ಕಾರ್ಯಂತರೈನ ಉದಯಚಂದ್ರ ಡಿ ಸುವರ್ಣ, ಗೊಬ್ಬದ ಕಾರ್ಯಂತರ ಸದಾನಂದ ಪೂಜಾರಿ, ಯೂನಿಯನ್ದ ಪುಂಜರಣ ಸಂಘದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ, ನಾಯಕರೈನ ಜಗದೀಪ್ ಡಿ ಸುವರ್ಣ, ವಿನಯಚಂದ್ರ ಡಿ ಸುವರ್ಣ ಲೇಸಿರು ಪಾಲ್ದಿಸಂದು ಗೆಂದನ ಕೂಟದಕ್ಲೆಗ್ ಇನಾಮಲಿನ ಪಟ್ಟೀರು. ವಾಲಿಬಾಲ್ ಆಂಜಲಿನ ವಿಭಾಗಡು ಅಕೇರಿಗೆ ಬ್ರಹ್ಮಶ್ರೀ ಉಳ್ಳಾಲ ಕೂಟ ಬೊಕ್ಕ ಜೆಡಿ ಸುವರ್ಣ ಕೂಟದಕ್ಲೆಗ್ ಪಂತ ನಡೆತದು ಬ್ರಹ್ಮಶ್ರೀ ಉಳ್ಳಾಲ ಗೆಂದಿದೆ. ಜೆಡಿ ಸುವರ್ಣ ಕೂಟ ಸುರುತ ರನ್ನರ್ ಆಫ್ ಇನಾಮು ಬಿರ್ವಿರ ಸಂಘ ಪಡುಬಿದ್ರ ಮೂಜನ ಇನಾಮು ಸಂದಿದೆ. ಬಲ್ಲು ಇಪ್ಪನ ಆಂಜಲಿನ ಪಂತುಡು ಎಸ್ಎನ್ಡಿಪಿ ಕಾಸರಗೋಡು ಸುರುತ ಇನಾಮು ಗೆಂದಿದ್ದು ಕಾಸರಗೋಡು ಬಿರ್ವಿರ ಸಂಘ ರನ್ನರ್ ಆಫ್ ಇನಾಮು ಗೆಂದಿದೆ. ಬಿರ್ವಿರ ಸೇವಾ ಸಂಘ ಬೆಳ್ತಂಗಡಿ ಮೂಜನೇ ಸ್ಥಾನ, ಜೆಸಿ ಸುವರ್ಣ ಅಭಿಮಾನಿ ಬಳಗ 4ನೇ ಸ್ಥಾನಗೂ ಸಂದಿದೆ. ಬಲ್ಲು ಇಪ್ಪನ ಪೊಂಜರನ ಪಂತುಡು ಕುಂಜತ್ತೂರು ಬಿರ್ವಿರೆ ಪೊಂಜರನ ಸಂಘ ಚಾಂಪಿಯನ್ ಆಡ್, ಬ್ರಹ್ಮಶ್ರೀ ಉಳ್ಳಾಲಗೂ ರನ್ನರ್ ಆಫ್, ಬಿರ್ವೆರೆ ಪುಂಜರನ ಸಂಘ ಬಂಟ್ವಾಳಗೂ 3ನೇ ಸ್ಥಾನ ಕೂತುಂಡು. ಥ್ರೋಬಾಲ್ ಸುರುತ ಇನಾಮು ಜೆಡಿ ಸುವರ್ಣ ಕೂಟಗೂ ಸಂದಿದೆ. ರನ್ನರ್ ಆಫ್ ಸುರುತ ಇನಾಮು ಬ್ರಹ್ಮಶ್ರೀ ಉಳ್ಳಾಲ ಕೂಟಗೂ ಬುಕ್ಕ, ರನ್ನರ್ ಆಫ್ ರಡ್ಡನೇ ಇನಾಮು ಪುತ್ತೂರುದ ಬ್ರಹ್ಮಶ್ರೀ ಬಿರ್ವೆರೆ ಸಂಘಗೂ ಪೋತುಂಡು. ಶಿರೂರು ಪರ್ಯಾಯ ಕಾಲುಡು ಕೃಷ್ಣ ಮಠಕ್ಕೂ ಬರ್ಪುನ ಭಕ್ತಿರು ಕೃಷ್ಣಗೇನುಡು ಆರಾಧನೆ ಮಲ್ಪೆರೆ ಬರೋಡು ದುತ್ತೈತ ಬಗೆಟ್ ಕಟ್ಟು ನಿಯಮ ಪಾಲನೆ ಮಲ್ಪೊಡುಂದು ಮಠದ ದಿವಾನಿರು ಡಾಕ್ಟರ್ ಉದಯ ಸರಳತ್ತಾಯ ಪಂತೀರು.
ಒಡಿಪೊಳು ಶಿರೂರು ಮಠದ ವೇದವರ್ಧನ ತೀರ್ಥ ಸ್ವಾಮೀಜಿಯನ್ನ ಪರ್ಯಾಯ ಮಲ್ಲ ಉಚ್ಚಯ ಪೊರುಳು നടത്തുന്നുണ്ട്. ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಪ್ರವಚನ ಮಧ್ವನವಮಿ ಜನವರಿ 27 ಮುಟ್ಟ നടത്തുന്നുണ്ട്. 2 ವರ್ಷ ಕಾಲ ಶಿರೂರು ಸ್ವಾಮೀಜಿಯರು ಶ್ರೀಕೃಷ್ಣನ ಪೂಜೆ ಮಲ್ಪೆರು. ಮಾತಾ ಭಕ್ತರು ಕೃಷ್ಣಗೇನುಡು ಕೃಷ್ಣನ ಆರಾಧನೆ ಮಲ್ಪೆರೆ ಬರೋಡೊಂದು ವೇದವರ್ಧನ ಸ್ವಾಮೀಜಿಯನ ಪರವಾದ ಶಿರೂರು ಮಠದ ದಿವಾನಿರು ಡಾಕ್ಟರ್ ಉದಯ ಸರಳತ್ತಾಯರು ಪಿನ್ನೈತೊಂದಿರು. ಆಂಜನಕ್ಲು ಬರ್ಮುಡ ಇಂಜಿತನ ಪಾಡಿರಬಲ್ಲಿ ಅಂಗಿದೆತ್ತದು ಬರಡು, ಪೊಂಜನಕ್ಲು ಅರ್ಧಲಂಗ ಬರ್ಮುಡ ಪಾಡಿರಬಲ್ಲಿ ಭಕ್ತರು ಕೃಷ್ಣ ಭಕ್ತರಾದ ಬರಡು. ಮಠದ ನಿಯಮಲಿನ ಪಾಲನೆ ಮಲ್ತೊಂದು ಕೃಷ್ಣಂತುಯರ ಬಲೆಯಿಂದ ಶಿರೂರು ಬಗ ಕೃಷ್ಣ ಮಠಾಧೀಶರನ ಪರವಾದ ದಿವಾನಿರು ಕೃಷ್ಣ ಮಠದ ಭಕ್ತರನ ದುತ್ತೈತುತಲಿನ ಬಗೆಟ್ ಕಟ್ಟು ನಿಯಮಲಿನ ಜಾರಿ ಮಲ್ತನ ಬಗೆಟ್ ವಿವರ ಕೊಡ್ತೀರು. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡಡ್ಡಿ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲ್ ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ ಅಂಗಿಯನ್ನು ತೆಗೆದು ಶಾಲನ್ನೆಲ್ಲ ಹಾಕಿಕೊಂಡು ತಾವು ಕೃಷ್ಣ ದರ್ಶನಕ್ಕೆ ಬರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗಿಂದ ಸಾಯಂಕಾಲದಿಂದ ಬೆಳಗಿನವರೆಗಿದ್ದು ಎಲ್ಲವೂ ಕೃಷ್ಣ ಪೂಜೆಯೇ ಆದದ್ದರಿಂದ ಮಧ್ಯಾಹ್ನವರೆಗೆ ಅಂತ ಏನೊಂದು ನಿಯಮಗಳಿತ್ತು, ಅದನ್ನು ರಾತ್ರಿವರೆಗೂ ಕೂಡ ವಿಸ್ತಾರ ಮಾಡಿದ್ದಾರೆ. ಸಾಯಂಕಾಲವೂ ಕೂಡ ತೊಟ್ಟಿಲು ಪೂಜೆ, ರಾತ್ರಿ ಪೂಜೆ ಇದೆಲ್ಲ ಇರ್ತದೆ. ಒಳಗೂ ಕೂಡ ವೇದಘೋಷ ಇತ್ಯಾದಿಗಳೆಲ್ಲ ಆಗ್ತಾ ಇರ್ತದೆ. ಎಲ್ಲವೂ ಕೃಷ್ಣನ ಪೂಜೆ ಎನ್ನುವಂತಹ ಕಲ್ಪನೆ ಜನರಿಗೆ ಬರಬೇಕು. ಹಾಗಾಗಿ ಕೃಷ್ಣ ಭಕ್ತರಾಗಿ ತಾವು ಕೃಷ್ಣ ಪ್ರಜ್ಞೆಯಿಂದ ದರ್ಶನಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ಸರೋವರದ ಮೂಲಕ ಏನೊಂದು ಪೂರ್ವ ದ್ವಾರ ಇದೆ, ಮಹಾದ್ವಾರ, ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಯುತಕಗಳನ್ನು, ಅಂಗಿಗಳನ್ನು ತೆಗೆದು ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಗೀತ ಭಾರತಿ ಪ್ರತಿಷ್ಠಾನದ ನಿಲುಟ್ಟು ಕರ್ನಾಟಕ ಬ್ಯಾಂಕ್ ಪ್ರಾಯೋಜನೆಡು ಲಯ ಲಾವಣ್ಯ ಪಂಪ್ನ ಭಾರತೀಯ ತಾಳವಾದ್ಯನ ವಿಶೇಷ ಕಾರ್ಯಕ್ರಮ ಕುಳ್ಳದ ಪುರಭವನಡು ಐತಾರ ನಡೆತ್ತದೆ. ಸಂಗೀತ ಭಾರತಿ ಪ್ರತಿಷ್ಠಾನದ ನಿಲುಟ್ಟು ಕರ್ನಾಟಕ ಬ್ಯಾಂಕ್ ಪ್ರಾಯೋಜನೆಡು ಲಯ ಲಾವಣ್ಯ ಪಂಪನ ಭಾರತೀಯ ತಾಳವಾದ್ಯನ ವಿಶೇಷ ಕಾರ್ಯಕ್ರಮ ಕುಡ್ಲದ ಪುರಭವನಡು ಐತಾರ ಆಚರಣೆ ಮಲ್ತಿದ್ದೇರು. ಕಾರ್ಯಕ್ರಮದ ಪರಿಕಲ್ಪನೆ ಬೊಕ್ಕ ನಿರ್ದೇಶನ ಕೋರ್ನ ಪುದರ್ಪೋಯಿ ಸಂಗೀತ ನಿರ್ದೇಶಕರು ಆನೂರು ಅನಂತಕೃಷ್ಣ ಶರ್ಮಾ ತುಡರುಬೊಳ್ಬ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು. ಸಂಗೀತ ಭಾರತಿ ಪ್ರತಿಷ್ಠಾನದ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಅಂಕುಶ್ ಎನ್ ನಾಯಕ್, ಉಸ್ತಾದ್ ರಫೀಕ್ ಖಾನ್, ಡಾಕ್ಟರ್ ರಮೇಶ್ ಕೆಜಿ ಇಂಚ ನಾಯಕರು ಈ ಪೊರ್ತೊಡಿತೀರು. ಈ ವಿಶಿಷ್ಟ ಸಂಗೀತ ಕಾರ್ಯಕ್ರಮಟು ಮೃದಂಗ ವಿದ್ವಾಂಸರು ಡಾಕ್ಟರ್ ಆನೂರು ಅನಂತಕೃಷ್ಣ ಶರ್ಮಾ ಮೃದಂಗ, ಉಡುಕ್ಕಿ, ದಮ್ಮಡಿ ಬೊಕ ಕರಾಟ ವಾದ್ಯಲಿಡಿದು ಲಯಾತ್ಮಕ ದುಂಬಾಳ್ತಿ ಕೊರಿಯರು. ಶ್ರುತಿನ ದೋಸ್ತಿನಂಚದೆತೊಂದು ಮಿತ್ತ ಮಟ್ಟದ ಲಯೋಟು ಆರಾಡುನ ತಾಳ ಪ್ರದರ್ಶನೋಡು ಕರ್ನಾಟಕ ಶಾಸ್ತ್ರೀಯ, ಹಿಂದೂಸ್ತಾನಿ, ಜಾಜ್ ಬೊಕ ಪಾಶ್ಚಾತ್ಯ ಸಂಗೀತ ನಮೂನೆಲೆನ ಸಮನ್ವಯ ಸಾಧಿಸದು ತೂಪುನಗಳಿಗೆ ಸಂಗೀತ ರಸ ದುನಿಪುದ ಕಾರ್ಯಕ್ರಮ ಕೊರಿಯರು. ಮೃದಂಗ, ಖಂಜಿರಿ, ಮೋಚರಿಂಗ್, ಡೋಲು, ತಬಲ ಸೇರಿದು ಬೇತೆ ಬೇತೆ ಸಂಗೀತ ವಾದ್ಯಲಿನ ಶಕ್ತಿ ಸುಂದರ ಸಂಗೀತ ತೂಪುನಗಳಿನ ಮನಸ್ಸಿಗೆ ಎಂದಂಡೆ ಪುರಾಲಡು ವಿದ್ವಾನ್ ರಾಜಕಮಲ್, ವಯಲೆಂಡ್ ವಿದ್ವಾನ್ ಕೆಜೆ ದಿಲೀಪ್, ಖಂಜೀರ ಬೊಕ ಪ್ರೇಮ್ ಡ್ರಮ್ಡ್ ಸುನಾದ್ ಆನೂರು, ಮೃದಂಗ ಮದ್ದಳೆ ಬೊಕ ಶ್ರೀಬೋಲ್ಡು ನಾಗೇಂದ್ರ ಪ್ರಸಾದ್, ಘಟಮ್ಡ್ ಫಣೀಂದ್ರ, ಮೋರ್ಚಿಂಗ್ಡ್ ಚಿದಾನಂದ, ಡಮ್ ಗೋಪಿ ಶ್ರವಣ್, ಬೇಸ್ ಟೇಪ್ ಚೆಂಡೆ ಬೊಕ ಕಹೋಂಡು ಸುಮಧುರ ಆನೂರು, ಫಕವಾಜ್ ಬೊಕ ಡೋಲಕ್ಡ್ ಆನೂರು ಪ್ರಬೋಧ್ ಶ್ಯಾಮ್, ತಬ್ಲುಡು ಸುದತ್ತ, ತಮಟೆ ಬೊಕ ಪರ್ಕಷನ್ ವಾದ್ಯಲೆಡು ಆನೂರು ವಿನೋದ್ ಶ್ಯಾಮ್ ಸಹಕಾರ ಕೊಡ್ದಿತ್ತೇರು. ದೇರ್ಲಕಟ್ಟೆ ಬೊಲ್ಮದ ಶ್ರೀ ಉಳ್ಳಾಲ್ದಿ ದೇವಸ್ಥಾನದ 7ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯದಲ್ಲಿ ಕೊಡು ಕ್ಷೇತ್ರದ ಸುಪ್ರಭಾತ ಬೊಕ್ಕ ಭಕ್ತಿಗೀತದ ಸಿಡಿ ಬಿಡುಗಡೆ ಮಲ್ತಿದ್ದಾರೆ. ಆಂಜನೇಯ ಭೂತಕಟ್ಟುನಾರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಗಣೇಶ್ ಪಂಬದ ಚಿಪ್ಪಾರ್ ಮೇರೆಗೆ ಸನ್ಮಾನದ ಮರ್ಯಾದೆ ಮಲ್ತಿದ್ದಾರೆ.
ಉಳ್ಳಾಲ ತಾಲೂಕುದ ಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರ ಬೊಲ್ಮ ಕೋಣಾಜಿದ 7ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚೇದಾನಿ ಬಯ್ಯಗ್ ಸಾರ್ವಜನಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ನಡಪಾದು ನುಪ್ಪು ಪ್ರಸಾದ ನಡತಂಡು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಿದ್ದು ಸಂಪಿಗೆದಡಿ ಹರೆಕ್ಕಲದ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೆ ಮೋಹನ್ ದಾಸ್ ರೈ ಡೆಬ್ಬಿಲಿಗುತ್ತು ಬುಕ ಜಯಂತಿ ಎಂ ರೈ ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತನ ಬೂತಕಟ್ಟುನಾರು ಗಣೇಶ್ ಪಂಬದ ಚಿಪ್ಪಾರ್ ಮೇರೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ವಾಸುದೇವ ಸಂಗೀತ ನಿರ್ದೇಶನೋಡು ಸಪ್ತಸ್ವರ ಕಲಾಕೇಂದ್ರದ ಕಲಾವಿದರಿದ್ದು ಉಳ್ಳಾಲ್ತಿ ಕ್ಷೇತ್ರದ ಸುಪ್ರಭಾತ ಬೊಕ ಭಕ್ತಿಗೀತದ ಸಿಡಿ ತಯಾರು ಮಲ್ತದಿತ್ತದು ಈ ಪುರ್ತುಡು ಐನ ಬುಡುಗಡೆ ಮಲ್ತದ್ದು ಕಲಾವಿದರಿಗೆ ಮಾತಾ ಮರ್ಯಾದೆ ಸಂದೈತೆ ಮಲ್ತೇರು. ಬೊಲ್ಮ ಉಳ್ಳಾಲ್ದಿ ಅಮ್ಮನ ಕ್ಷೇತ್ರದ ಗುರುಕಾರ್ಯರು ಪ್ರಸಾದ್ ರೈ ಕಲ್ಲಿಮಾರ್ ಬೊಕ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಪ್ರಧಾನ ಕಾರ್ಯಂತರ ರವೀಂದ್ರ ರೈ ಕಲ್ಲಿಮಾರ್, ಪಣವ್ ಗುರುಕಾರ್ಯರು ರವೀಂದ್ರ ಬಂಗೇರ ಕೋಣಾಜೆ, ಕಾರ್ಯಂತರ ಸುಂದರ ಶೆಟ್ಟಿಗ, ಮುಚ್ಚಿಲಕೋಡಿ ಬೊಕ ಭುಜಂಗ ಶೆಟ್ಟಿ ಕಟ್ಟಪುಣಿ, ಪುರೋಹಿತರು ಸುದರ್ಶನ್ ಭಟ್ ಈ ಪುರ್ತುಡು ಇತ್ತೇರು. ಗಣೇಶರು ಈ ದೈವನು ಈ ಭೂತ ಕಟ್ಟದು ಆ ನರ್ತನ ಮಲ್ತೊಂದು ಇತ್ತರ ಆರೆಗೆ ನಿಷ್ಠೆ ಇತ್ತನೆ ನಂಬಿಕೆ ಇತ್ತನೆ ಅಂಚಾದೆ ನಂಬಿಕೆ ನಿಷ್ಠೆ ಭಕ್ತಿ ಇತ್ತನೆಡ್ದಾದು ಆ ಪೊರ್ತುಗಳು 6 ಪಂಪಿನಿಂಚಿನ ಪಾತೆರ ಎಂಚಾತನು ಬಂಡ ಏರು ಆ ಜಾಗೆಗೆ ಬತ್ತದು ಆ ದೈವದ ಎದುರು ಉಂತದು ಕೈ ಮುಗಿಪೇರ ಅಕ್ಕಲ ಇಷ್ಟಾರ್ ಮಾತ ಈಡೇರ್ದನು. ವಾಸುದೇವರನ ಕೊಡುಗೆ ಈ ಕ್ಷೇತ್ರಗೂ ಮಾತ್ರ ತಂದೆ ನಮ್ಮ ಮರಕೊಲೊಟ್ಟದಲ್ಪಲ ಬರೀ ಮಲ್ಲ ಉಂಡು. ಮರಕೊಲೊಟ್ಟದ ಇತ್ತದ ಸಂಪೂರ್ಣ ವ್ಯವಸ್ಥೆದ ಜವಾಬ್ದಾರಿನ ಆರದೆತೊಂದು ದೊಂಪ ಬಾಡ್ ನೀಡಿದ ಬತ್ತಿನ ಸಂತೆದ ಆಡೆಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನಾ ಪೂರೆಲ್ಲ ಮಲ್ಪೇರು ಅಂಚಾದು ಐತ ಪಡಿನ ಅಪ್ಪೆಲ ನಮ್ಮ ನಂಬಿನ ಮುಡದ ಎಲ್ಲ ಅರೆಗೆ ಅನುಗ್ರಹಿಸಡು. ಉಳ್ಳಾಲ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಫೆಬ್ರವರಿ 1 ಆಜಿಮುಟ್ಟ ಬೊಕ ವರ್ಷದ ಜಾತ್ರೆ 7 ಬೊಕ 8 ನಡಪಡು ಆಲೆ ಕೊಡುತ್ತೊಕ್ಕೂಟದ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರಡು ಸಮಾಲೋಚನೆ ಸಭೆ ನಡೆತಂಡು. ಉಳ್ಳಾಲ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಫೆಬ್ರವರಿ 1 ಆಜಿಮುಟ್ಟ ಬೊಕ ವರ್ಷದ ಜಾತ್ರೆ 7 ಬೊಕ 8 ನಡಪಡು ಆಲೆ ಕೊಡುತ್ತೊಕ್ಕೂಟದ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರಡು ಸಮಾಲೋಚನೆ ಸಭೆ ನಡೆತಂಡು. ಫೆಬ್ರವರಿ 1 ಐತರ ಬಯ್ಯ ನಾಳರೆಡ್ದು ಕಲ್ಲಾಪು ಕೆರೆಬೈಲು ನಾಗನ ಕಟ್ಟಿಡ್ದು ತೊಕ್ಕೊಟ್ಟು ರಾಜಮಾರ್ಗ ಅದು ಪುದಿಕಾಣಿಕೆ ಮೆರವಣಿಗೆ ದಿವಂದಿರು ರಡ್ಡೆಗೆ ರಾತ್ರಿ 7 ಗಂಟೆಗೆ ಕ್ಷೇತ್ರದ ಭದ್ರತಾ ಕೋಣೆ ಉದಿಪನಾಯರ ಉಂಡು. ಆಜಿக்கு ಶುಕ್ರವಾರ ಕಾಂಡೆ ಓರ್ಂಬ 5 ಓರ್ಂಬ 48 ಮತ ಉಲೈ ಅಷ್ಟಬಂಧ ಬ್ರಹ್ಮಕಲಶ ಬುಕ ಭದ್ರಕಾಳಿ ಪ್ರತಿಷ್ಠೆ ಅಟ್ಟಣೆ ಮಲ್ತಿದ್ದೀರು. 7 ಬುಕ 8 ಶನಿವಾರ ಆದಿತ್ಯವಾರ ವರ್ಷದ ಜಾತ್ರೆ ನಡಪೆರ ಉಂಡು. ಈ ಮಾತ ವಿಚಾರಡು ಸಭೆಟ್ಟು ಮಾಹಿತಿ ಕೊರಿಯರೆ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಎಜೆ ಶೇಖರ, ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಗುರುಕಾರ್ಯ ಸಚ್ಚೀಂದ್ರ, ಆಡಳಿತ ಮಂಡಳಿ ಪ್ರಧಾನ ಕಾರ್ಯಂತರ ದಿನೇಶ್ ಕೆ ಅತ್ತಾವರ, ಬ್ರಹ್ಮಕಲಶ ಸಮಿತಿ ಕಾರ್ಯ ಗುರುಕಾರ್ಯ ಸುರೇಶ್ ಭಟ್ನಗರ, ಪುದೆಕಾಣಿಕೆ ಸಮಿತಿ ಗುರುಕಾರ್ಯ ರವಿಶಂಕರ ಸೋಮೇಶ್ವರ ಇಂಚ ಪದಾಧಿಕಾರಿಗಳು ಸಂಘ ಸಂಸ್ಥೆನ ಪದಾಧಿಕಾರಿಗಳು ಸಭೆಟ್ಟು ಪಾಲ್ಗೊಂಡಿರು. ಸೋಮೇಶ್ವರ ಕೋಟೆಗಾರ ಉಳ್ಳಾಲ ಸ್ಥಳೀಯ ಉಮಾಮೇಶ್ವರನ ನೆಲೆಗಟ್ಟು ಅಪ್ಪ ನಮ್ಮ ವಾರಕ್ಕೆ ಆ ಹೊರಗಳಿಗೆ ಯಶಸ್ಸು ಮಾಡಿಕೊಡುವುದು ನಮ್ಮ ಮಾತೆಲ್ಲ ಜವಾಬ್ದಾರಿ ಉಂಟು. ಉಮಾಮೇಶ್ವರ ಅಕ್ಕನ ಆಶೀರ್ವಾದ ಪಡೆಯುವಾಗ ಆ ಬ್ರಹ್ಮಕಲಶ ಸ್ಥಾಪನೆ ಸಂದರ್ಭ ಬಂದು ಸೇವನ ಬಂದು ಭಾಗ್ಯ ಆ ಅಪ್ಪೆ ಒದಗಿ ಕೊಡ್ತೇವೆ. ಆ ಸೇವನ ಮಂತ್ರಣ್ಣ ಅಪ್ಪೆ ನಮ್ಮನ್ನು ಯಾಕಲ್ಲ ವೃದ್ದು ಪಾಡ ನಂಬಿಕೆ ಸಾರ್ವಜನಿಕ ಬಂಧುಗಳು ಆಮೇಲೆ ಸ್ವೀಕಾರ ಮಲ್ಪುಣದ ಮುಖಾಂತರ ಏರು ಹೊರೆ ಕಾಣಿಕೆಯನ್ನು ಕೊಡ್ತೇರ ಅಕ್ಕಲೆಗೆ ಸಾಕ್ಷಾತ್ ಅನ್ನಪೂರ್ಣನ ಸಂಪೂರ್ಣ ಅನುಗ್ರಹ ಆಗಿನಂತಂದ್ರೆ ಅಕ್ಕಲೆಗೆ ದೇವಋಣ, ಧರ್ಮ ಋಣ, ಆಕಾಶ ಋಣ ಅಂಚೆನೆ ಪೃಥ್ವಿ ಅಂಚೆನೆ ಜಲ ಪಂಪಿನ ಪಂಚ ತತ್ವದ ಋಣ ಸಂದೇಹ ಮಲ್ಪನಂಚಿನ ಭಾಗ್ಯಗಳು ಒದಗಲು ಮಾಡೋದು ನಮ್ಮ ಹಿರಿಯರ ನಂಬಿಕೆ. ಹಿಂದೂ ಧರ್ಮ ಮೂಲ ಒಂಜಿ ಸಮಾಜಗಳ ಸೀಮಿತವಾದ ಕ್ಷೇತ್ರ ಅಂಚ ಪುನಃ ನೆಟ್ಟು ನಮ್ಮ ಪೂರೆಲ್ಲ ಭಾಗವಹಿಸೋದು ದಾಯ ಬಂದಾಗ ಇಂಥ ಹುಲಿಯ ಒಂಜಿ ಸಮಾಜದ ಲೆಕ್ಕುಂಡು, ಮಲ್ರಾಯ ಒಂಜಿ ದೇವಸ್ಥಾನದ ಒಂದು ಸಮಾಜ
ಭಗವತಿಯ ಸಮಾಜ ಆಡ ಸಾಕಾರ ಪೂರ್ಣೆಲ್ಲ ಉಂಟು ಖಾಲಿ ಸಮಾಜ ನಡಪುನ ಕ್ಷೇತ್ರ ಆಂಡ ಯಾರ ಲೆಕ್ಕ ತುಪ್ಪು ನಮ್ಮ ಈ ಭಾಗದ ಉಮಾಮೇಶ್ವರಿ ಕ್ಷೇತ್ರ ನಮ್ಮ ಒಂದು ಹಿಂದೂ ಧರ್ಮದ ಪೂರ ಸಮಾಜದ ಕ್ಷೇತ್ರ ಅದು ಉಂಟು ಅತ್ಯಂತ ಒಂದು ವಿಶೇಷತೆ ಅಧ್ಯಕ್ಷರು ಮಾತ್ರ ಪದಾಧಿಕಾರಿ ಸಹಕಾರ ಅವರ ಒಕ್ಕ ಪೂರ ಸೇರಿಸಿ ಮಾತ ಸಂಘ ಸಂಸ್ಥೆ ಮಾತ ಹಿರಿಯರು ಮಾತೆಲ್ಲ ಮಹಿಳಾ ವಿಭಾಗದಲ್ಲಿ ಮಾತಾಡಿದೆ ಊರಿನ ಸಹಕಾರ ಕೊಡ್ತಾರೆ ಅವೇ ಕಡೆ ಎಲ್ಲ ಜಿಲ್ಲಾ ಮಾತ ಪೂರ ಕಾರ್ಯಕ್ರಮಗಳು ಸಹಕಾರ ಕೊಡುವಂತೆ ಕೇಳಬಹುದು. ಭಗವಾನ್ ಸುತ್ತ ದಯಾನಂದ ಅವರು ಮಸ್ತ್ ಗಿಡ ಬರ್ಕೊಂಡು ABC ಉಂಟು, ಗಣೇಶ ಮಂದಿರ ಉಂಟು, ರಕ್ತೇಶ್ವರಿದ ನಿತ್ಯಾನಂದ ದೇವರುಗಳು ಬಾರಿ ಮುಗಲ್ ಪಡುತ್ತಿದ್ದ ಸಂತ ಕೊಡ್ಕೊಂಡು ಉಳ್ಕೊಡೋದು ಈ ಭಾಗ ಒಳಪೇಟದ ಭಾಗ ಅಂಚದ ಬದಿಯಲ್ಲಿ ವಿಠಬರ ಪ್ರೇಮ ಮಂದಿರ ಇಲ್ಲಿ ಆಪಂಚಿನ ಈ ಸಭೆ ಖಂಡಿತವಾಗಿ ನಮ್ಮಲ್ಲಿ ವಿಶ್ವಾಸ ಉಂಟು. ಯಾಕೆ ಭಗವಾನ್ ಬಂದಾಗ ಖಂಡಿತ ಸುರೇಶನ ಬಂದಿರು ಅವು ಪೈಲ ಬಂದ್ಪೂಜಾರಿ ಆಂಡ ಮೋಮಾಯಿಷನ ಈ ಕ್ಷೇತ್ರದ ದೇವರ ಬಂದು ಬ್ರಹ್ಮಕುಶ ಖಂಡಿತವಾಗಿ ಮಸ್ತ್ ಕಾರ್ಯಕ್ರಮ ವಿಶ್ವಾಸ ಮಾಡಬಾರದು. ಕಲ್ಲುಟ್ಟಿ ದೈವದ ಬಗೆಟ್ ಒಂಜಿ ಇಡೀ ಬೊಕ್ಕ ವಿಶೇಷವಾಯಿನ ಗೀತಾ ಕಥನ ನಮ್ಮ ಕುಂಭ ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಆತಂಡು. ಹಿರಿಯ ಕವಿ ಸಾಹಿತಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳ್ಳಿಯರ್ನ ಸಾಹಿತ್ಯಗೂ ಎಂ ರವೀಂದ್ರ ಪ್ರಭು ಸ್ವರ ಕೊಡ್ತಾರೆ. ಕಲ್ಲುಟ್ಟಿ ದೈವದ ಬಗೆಟ್ ಒಂಜಿ ಇಡೀ ಬೊಕ್ಕ ವಿಶೇಷವಾಯಿನ ಗೀತಾ ಕಥನ ನಮ್ಮ ಕುಂಭ ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಆತಂಡು. ಹಿರಿಯ ಕವಿ ಸಾಹಿತಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳ್ಳಿಯರ್ನ ಸಾಹಿತ್ಯಗೂ ಎಂ ರವೀಂದ್ರ ಪ್ರಭು ಸ್ವರ ಕೊಡ್ತಾರೆ. ಪ್ರತಿಷ್ಠಾನದ ಸಂಚಾಲಕರು ಬೊಕ್ಕ ಬೆಂಗಳೂರದ ಹೈಕೋರ್ಟ್ ವಕೀಲರಾದ ಪುನಃ ಪ್ರವೀಣ್ ಕುಮಾರ್ ಕಟ್ಟೆ ಉಂದೇನು ತಯಾರು ಮಾಡ್ತಿದ್ದೀರು. ತುಳುನಾಡದ ಸತ್ಯ ಜಾವದೆ ಕಾರ್ಣಿಕದ ಕಲ್ಲುಟ್ಟಿ ದೈವದ ಆರಾಧನಾ ಕ್ಷೇತ್ರಗಳು ದಿಂಜ ಉಂಡು. ಬಂಟ್ವಾಳ ತಾಲೂಕದ ಪನುಲಿಬೈಲು ಬಾಳ್ತಿಲ ಗ್ರಾಮದ ಚೆಂಡೆ ಇಂಚಿತ್ತಿ ಕಡೆಟ ನಿಲಿವುಂತುದು ನಂಬುನಕ್ಲಿಗೆ ಕಾರ್ಣಿಕ ತೋಜಾಯಿನ ಕಲ್ಲುಟ್ಟಿ ಅಮ್ಮನ ಕಥನ ಮನಸ್ಸಿಗೆ ಮುಟ್ಟು ನಂಚ ಉಂಡು. ವಕೀಲರು ಪುಳಿಂಚ ಶ್ರೀಧರ ಶೆಟ್ಟಿ ಸಿಡಿ ತಯಾರು ಮಲ್ತಿದಾರ ಅದುಲ್ಲೇರು. ಸಂಗೀತ ಸಂಯೋಜನೆ ಬೊಕ್ಕ ಧ್ವನಿ ಮುದ್ರಣೋಡು ವಕೀಲರು ಬೊಕ್ಕ ಕಬಿ ಶಶಿರಾಜ್ ರಾವ್ ಕಾವೂರು ಬೊಕ್ಕ ಕ್ಯಾಡ್ ಮೀಡಿಯಾದ ಶಿನೋಯ್ ಜೋಸೆಫ್ ಸಹಕಾರ ಕೊಡ್ತಾರೆ. ಭಾರಿ ಎಡ್ಡೆ ದೃಶ್ಯ ಸಂಯೋಜನೆದ ಒಟ್ಟಿಗೂ ಜನವರಿ 14 ಮಕರ ಸಂಕ್ರಾಂತಿ ದಾನಿ ನಮ್ಮ ಕುಂಭ ಸಂಸ್ಕೃತ ತೇರ್ ಯೂಟ್ಯೂಬ್ ಚಾನೆಲ್ ಕಲ್ಲುಟ್ಟಿ ಕಥನ ಗೀತಚಿತ್ರ ಬಿಡುಗಡೆ ಆತಂಡು. ಎಡ್ಡೆ ಮನಸ್ಸದಕ್ಲು ತೂದು ಪ್ರೋತ್ಸಾಹ ಕೊರಡೊಂದು ಚಾನೆಲ್ ನಿರ್ದೇಶಕರು ಭಿನ್ನಾಯ್ತೊಂದೇರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷದ ಜಾತ್ರೆ ಮಕರ ಸಂಕ್ರಾಂತಿ ಕೊಡಿಯೇರ್ದು ನಡೆತುಂಡು. 5ನೇ ದಿನ ರಾತ್ರಿ ದೇವೀರನ ಮುಂಡಾಣ ಕಟ್ಟೆ ಸವಾರಿದ ಪುರ್ತುಡು ಕದ್ರಗುಡ್ಡದ ಮಂಜುನಾಥ ಫ್ರೆಂಡ್ ಸರ್ಕಲ್ದಕ್ಲು ದೇವೀರನ ಎದುಕೊಂಡು ವಿಶೇಷ ಪೂಜೆ ಮಲ್ಪಾಯರು. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷದ ಜಾತ್ರೆ ಮಕರ ಸಂಕ್ರಾಂತಿಗೆ ಕೂಡಿಯೇರ್ದು ಜನವರಿ 24 ಮುಟ್ಟ ನಡೆತುಂಡು. ನಿಚ್ಚಲ ಬಯ್ಯಗು ಬೇತೆ ಬೇತೆ ಜಾಗಿಲೆಗು ದೇವೀರನ ಸವಾರಿ ನಡೆತುಂದಿತ್ತಿದೆ. ಬಿಕರ್ನಕಟ್ಟೆ ಸವಾರಿ ಬಲಿ ಮಲ್ಲಿಕಟ್ಟೆ ಸವಾರಿ ಬಲಿಯಾದ 5ನೇ ದಿನ ಆಯ್ತರ ದೇವೀರನ ಮುಂಡಾಣ ಕಟ್ಟೆ ಸವಾರಿ ಬಲಿ ನಡೆತಂಡು. ವರ್ಷಲ ದೇವೀರು ಮುಂಡಾಣ ಕಟ್ಟೆ ಸವಾರಿಗೆ ಪೋನಾಗ ಸರ್ಕ್ಯೂಟ್ ಹೌಸ್ ಕೈತಲ್ ಕದ್ರಗುಡ್ಡಿದ ಮಂಜುನಾಥ ಫ್ರೆಂಡ್ ಸರ್ಕಲ್ದಕ್ಲು ದೇವೀರನ ಎದುಕೊಂಡು ವಿಶೇಷ ಪೂಜೆ ಸಂದೈತ ಮಲ್ತೊಂದು ವೈದ್ಯರು. ಈ ಸರ್ತಿಲ ಕದ್ರದ ಮಂಜುನಾಥ ದೇವೀರನ ಅವೇ ಪುದರ್ದ ಸಂಘದಕ್ಲು ಎದುಕೊಂಡು ವಿಶೇಷ ಪೂಜೆ ಮಲ್ಪಾದ ಪ್ರಸಾದದ ತೊಂಡಿರು. ದುಂಬುದ ಮೇಯರ್ ಅಂಚನೆ ದುಂಬುದ ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಭಕ್ತಿರು ಮಂಜುನಾಥ ಫ್ರೆಂಡ್ ಸರ್ಕಲ್ದ ಗುರುಕಾರಿರು ಬೊಕ್ಕ ಪದಾಧಿಕಾರಿಗಳು ಮಾತಾ ಸದಸ್ಯರು ಈ ಪೊರ್ತುರಿತ್ತಿರು. ಕದ್ರದ ಜಾತ್ರೆ ಜನವರಿ 21 ಬುಧವಾರ ಶ್ರೀ ಮನ್ಮಹಾರಥೋತ್ಸವ ನಡಪೆರ ಉಂಡು. ಅಮ್ಟೂರು ಗ್ರಾಮ ಕರಿಂಗಾಣದ ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯ ಕಟ್ಟೆಮಾರದ ವರ್ಷದ ಕೋಲ ಬೊಕ ದೈವ ಕಾರ್ಯಲು ಅಂಗಾರೆ ಮುಟ್ಟ ನಡತಂಡು. ಐತರ ರಾತ್ರಿ ಮಂತ್ರಜಾವದ ದೈವದ ಕೋಲ ದೊಂದಿಬೋಳ್ಪುಡು ಗರ್ದಡು ನಡತಂಡು. ಪುಣ್ಯಶಕ್ತಿ ದೈವಲಡು ವರ್ತಿ ಮಾಮಲ್ಲ ಕಾಣಿಗದ ಶಕ್ತಿಯ ದುಪ್ಪುನ ಮಂತ್ರಜಾವದೆ ಕಲ್ವೇರಿನ ಪತ್ಯರೆ ಸೂಂತಲಾಡಿ ಬರ್ಕಿದ ಕಾಂತು ಬೈದಿರಿಗೆ ತೆನ್ಕಾಯಿ ರಾಜದ ಕುಂಟಾಲ ಜಂತ್ರಿಕೂರ್ನ ಮಾಯಕದ ಶಕ್ತಿಯಾದುಂಡು. ತುಳುನಾಡೋರ್ ಮೇಡೆ ಕಲುಕಪ್ಪಟದ ಬಿದಿಮುತ್ತಾವನ ಕಾರ್ಣಿಕ ತೋಜ ಒಂದು ಅವಲವಲು ನೆಲೆವೂಡುದು ಧರ್ಮರಕ್ಷಣೆ ಮಲ್ತೊಂದು ನಂಬುನಕ್ಲಿನ ಆರಬಾರತು ಒಂದು ಕಾತೊಂದುಪುನ ಮಂತ್ರಜಾವದೆ ದೈವಗೂ ಕಟ್ಟೆ ಮಾರಡದ ದೊಂದಿಬೋಳ್ಪುಡು ಗಡ್ದದ ನೇಮ ಕೊರಿಯರು. ಬಂಟ್ವಾಳ ತಾಲೂಕು ಅಮ್ಟೂರು ಗ್ರಾಮ ಕರಿಂಗಾಣದ ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯ ಕಟ್ಟೆ ಮಾರಡು ಜನವರಿ 17 ಹಿಡಿದು ಇರುವ ಮುಟ್ಟ ಮಂತ್ರಜಾವದೆ ಸ್ವಾಮಿ ಕೊರಗಜ್ಜ ಗುಳಿಗ ದೈವಲಿಗೆ ವರ್ಷದ ಕೋಲ ಆಟಣೆ ಮಲ್ತದು. 5ರ ರಾತ್ರಿ ಮಂತ್ರಜಾವದಿನ ಕೋಲ ದೊಂದಿಬೋಳ್ಪುಡು ನಡತಂಡು. ಶ್ರೀ ಮಂತ್ರದೇವತಾ ಕ್ಷೇತ್ರ ಸಾನ್ನಿಧ್ಯದ ಮನೋಜ್ ಕುಮಾರ್ ಬೊಕ್ಕ ಕಿಶೋರ್ ಕುಮಾರ್ ಉತ್ಸವ ಸಮಿತಿಯ ಮರ್ಯಾದಿ ಗುರುಕಾರ್ಯರ ಅಶೋಕ್ ಕರ್ಕೇರ ಸಜಿಪನಡು ಗುರುಕಾರ್ಯರು ಸಂದೀಪ್ ಕುಪ್ಪೆಟ್ಟಿ ಕಾರ್ಯ ಗುರುಕಾರ್ಯರು ವಿಜಯಕುಮಾರ್ ಉತ್ತಪ್ಪ ಒತ್ತು ಗುರುಕಾರ್ದಿಯರು ವಿಶಾಲಾಕ್ಷಿ ಎನ್ ಬೆಂಗಳೂರು ಶೋಭಾ HS ಬೆಂಗಳೂರು
ಸಮಿತಿದ ಮಾತ ಸದಸ್ಯರು ಬೊಕ ಊರ ಪರ ಊರ ಭಕ್ತರು ಕೋಲತೂದು ದೈವದ ಇಂಬು ನಟ್ಟೊಂದು ಬೂಲ್ಯದ ತುಂಡಿರು. ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂದು ಸೊಣ್ಮೆದು.